ಆಡಳಿತ ಅಧಿಕಾರಿಯಾಗಿ ಈ ನಮ್ಮವರ ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ನಮ್ಮ ಕಂದಾಯ ಇಲಾಖೆಯ ಕರ್ತವ್ಯಗಳು ಯಾವ ಥರ ನಡೀತಾ ಉಂಟು ಅಂತ ಹೇಳಿದರೆ, ನಮಗೆ ಯಾವುದೇ ರೀತಿಯಲ್ಲೂ ನಮಗೆ ವೈಯಕ್ತಿಕವಾಗಿ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಮೊಬೈಲ್ ಆಪ್ನ ಒತ್ತಡ ನಿಲ್ಲಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜಿಲ್ಲೆಯ 7 ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲಾ ಬಗೆಯ ಸೇವೆಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಉಡುಪಿ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೇತೃತ್ವದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದು ಧರಣಿ ನಡೆಸಿದ್ದಾರೆ. ಧರಣಿ ಉದ್ದೇಶಿಸಿ ಉಡುಪಿ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಭರತ್ ಶೆಟ್ಟಿ ಮಾತನಾಡಿ, ಪ್ರಸ್ತುತ ನಾವು 21 ಆಪ್ಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಇದರಿಂದ ಬಹಳಷ್ಟು ಒತ್ತಡಕ್ಕೆ ಸಿಲುಕಿದ್ದೇವೆ. ಹೀಗಾಗಿ ಇದನ್ನ ಸ್ಥಗಿತಗೊಳಿಸಬೇಕು. ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ಕಲ್ಪಿಸಿಕೊಡಬೇಕು. 15ರಿಂದ 20 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ನೀಡಬೇಕು. ಹಾಗೆ ಸುಸಜ್ಜಿತ ಕಚೇರಿ, ಮೊಬೈಲ್ ಸಹಿತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಉಡುಪಿ ತಾಲೂಕು ಸಂಘದ ಉಪಾಧ್ಯಕ್ಷೆ ರೇಷ್ಮಾ ಮಾತನಾಡಿ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮ ಸ್ವಂತ ಮೊಬೈಲ್ನಲ್ಲಿ ವೈಯಕ್ತಿಕ ಡಾಟಾ ಬಳಸಿಕೊಂಡು ಕೆಲಸ ಮಾಡಬೇಕಾದ ಸ್ಥಿತಿ ಇದೆ. ಎಲ್ಲಾ ವಿಷಯಗಳ ಪ್ರೋಗ್ರೆಸ್ ಅನ್ನ ಒಂದೇ ಬಾರಿ ಕೇಳ್ತಾರೆ. ಇದರಿಂದ ನಾವು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಅಳ್ಳು ತೋಡಿಕೊಂಡ್ರು. ನಾವು ಕೆಲಸ ಮಾಡಲು ಸಿದ್ಧರಿದ್ದೇವೆ, ಆದರೆ ಸೌಕರ್ಯಗಳ ಜೊತೆಗೆ ಕಾಲಾವಕಾಶವನ್ನ ನೀಡಬೇಕು. ಕ್ಷೇತ್ರ ಮಟ್ಟದ ಕಾರ್ಯ ಒಂದೇ ತರ ಇರುವುದಿಲ್ಲ. ಒಂದು ಅಧಿಕಾರಿಗೆ ಒಂದು ರೀತಿಯ ಭೌಗೋಳಿಕ ಕ್ಷೇತ್ರ ಇದ್ರೆ ಮತ್ತೊಂದು ಅಧಿಕಾರಿಗೆ ಇನ್ನೊಂದು ರೀತಿಯ ಭೌಗೋಳಿಕ ಕ್ಷೇತ್ರ ಇರುತ್ತದೆ. ಅದನ್ನ ಪರಿಗಣಿಸದೆ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಒಂದೇ ರೀತಿಯ ಪ್ರೋಗ್ರೆಸ್ ಕೇಳ್ತಾರೆ. ಇದನ್ನ ನಿಲ್ಲಿಸಬೇಕು. ಕರ್ತವ್ಯದ ಸಮಯವನ್ನ ಬೆಳಗ್ಗೆ 10ರಿಂದ ಸಂಜೆ 5:30ಕ್ಕೆ ಸೀಮಿತಗೊಳಿಸಬೇಕು. ಆ ಮೂಲಕ ನಮ್ಮ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಡಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಈ ದಿನ ರಾಜ್ಯ ಸಂಘದ ಕರೆ ಕೊಟ್ಟಂತೆ ಎಲ್ಲ ಉಡುಪಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ನಡೀತಾ ಇದೆ. ನಿನ್ನೆ ತಾಲೂಕು ಮಟ್ಟದಲ್ಲಿ ಮುಷ್ಕರವನ್ನು ನಡೆಸಿರ್ತೇವೆ. ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇರುವುದರಿಂದ ಇವತ್ತಿನ ದಿನ ನಾವು ಜಿಲ್ಲಾ ಮಟ್ಟದಲ್ಲಿ ಮುಷ್ಕರವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನಂತ ಹೇಳಿದರೆ, ನಾವು ಈ ದಿನ ಪ್ರತಿಯೊಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಅದು ಕೂಡ ನಮ್ಮ ವೈಯಕ್ತಿಕ ಮೊಬೈಲ್ನಲ್ಲಿ ವೈಯಕ್ತಿಕ ಡಾಟಾವನ್ನು ಉಪಯೋಗಿಸಿ ನಮ್ಮದು ಯಾವುದೇ ರೀತಿಯ ಸುಸಜ್ಜಿತ ನಮಗೆ ವ್ಯವಸ್ಥೆ ಇಲ್ಲದೆ ಪ್ರಸ್ತುತ 21 ಆ್ಯಪ್ಗಳು ಗ್ರಾಮ ಆಡಳಿತಾಧಿಕಾರಿಗಳ ವೈಯಕ್ತಿಕ ಮೊಬೈಲ್ನಲ್ಲಿ ಕೆಲಸ ನಿರ್ವಹಿಸುವಂಥ ಬಂದಿದೆ. ನಾವು ಯಾರೂ ಕೂಡ ಕೆಲಸ ಮಾಡುವುದಿಲ್ಲ ಅಂತ ಹೇಳುವುದೇ ಇಲ್ಲ, ಆದರೆ ನಮಗೆ ಅದಕ್ಕೆ ನೀವು ಸುಸಜ್ಜಿತವಾದ ವ್ಯವಸ್ಥೆಗಳಿರುವುದಿಲ್ಲ. ಗ್ರಾಮ ಆಡಳಿತ ಅಧಿಕಾರಿ ಭವ್ಯ ಮಾತನಾಡಿ, ಸದ್ಯ ಕಂದಾಯ ಇಲಾಖೆಯ ಕರ್ತವ್ಯಗಳಿಂದ ವೈಯಕ್ತಿಕವಾಗಿ ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕರ್ತವ್ಯ ನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ. 21 ಆಪ್ಗಳ ಮೂಲಕ ಕೆಲಸ ಮಾಡುವ ಜೊತೆಗೆ ಇತರ ಅನೇಕ ಕೆಲಸಗಳನ್ನು ನಿರ್ವಹಿಸಬೇಕಾಗಿದೆ. ಕಂದಾಯ ಇಲಾಖೆಯ ಒತ್ತಡದ ಕೆಲಸದಿಂದ ನಮಗೆ ನೆಮ್ಮದಿ ಇಲ್ಲದಂತಾಗಿದೆ. ನಾವು ಬಹಳಷ್ಟು ಕಷ್ಟಪಟ್ಟು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಈ ಎಲ್ಲ ಕಷ್ಟಗಳ ವಿರುದ್ಧವಾಗಿ ನಾನು ಮುಷ್ಕರ ನಡೆಸುತ್ತಿದ್ದೇನೆ ಎಂದರು. ಗ್ರಾಮ ಆಡಳಿತ ಅಧಿಕಾರಿಯಾಗಿ ಈ ನಮ್ಮವರ ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ನಮ್ಮ ಕಂದಾಯ ಇಲಾಖೆಯ ಕರ್ತವ್ಯಗಳು ಯಾವ ಥರ ನಡೀತಾ ಉಂಟು ಅಂತ ಹೇಳಿದರೆ, ನಮಗೆ ಯಾವುದೇ ರೀತಿಯಲ್ಲೂ ನಮಗೆ ವೈಯಕ್ತಿಕವಾಗಿ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಡೆ ನಮಗೆ 10ರಿಂದ 5:30 ಅಂತ ಏನು ಸಮಯ ಇದೆ, ಅದೀಗ ಪ್ರೆಸೆಂಟ್ ಬೆಳಿಗ್ಗೆ 7 ಗಂಟೆಯಿಂದ ಶುರು ಮಾಡಿದರೆ ರಾತ್ರಿ 10 ಗಂಟೆ ತನಕನೂ ಆ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಬರಬೇಕಾಗ್ತಾ ಇಲ್ಲ. ಅನೇಕ ಆ್ಯಪ್ಗಳಿದೆ. 21 ಆ್ಯಪ್ ಈಗಾಗಲೇ ನಮ್ಮ ಸಂಘ ಹೇಳಿದೆ. ಆ 21 ಆ್ಯಪ್ಗಳ ಮೂಲಕನೂ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಇದಲ್ಲದೆ ನಮಗೆ ಅನೇಕ ಇತರ ಕೆಲಸಗಳಿದ್ದಾವೆ. ನಮ್ಮ ಕೆಲಸಗಳೊಂದಿಗೆ 21 ಆ್ಯಪ್ಗಳ ಕರ್ತವ್ಯ ಕೂಡ ನಿರ್ವಹಿಸ್ತಾ ಏನು ಈ ಕಂದಾಯ ಇಲಾಖೆಯ ಈ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ ನಾವು. ಇದರಿಂದಾಗಿ ನಮಗೆ ಯಾವುದೇ ರೀತಿಯಲ್ಲೂ ನೆಮ್ಮದಿ ಇಲ್ಲ.